ದಕ್ಷಿಣ ಕನ್ನಡದಲ್ಲಿ ಹೆಚ್ಚುತ್ತಾ ಇರುವಂತಹ ಕೊರೋನಾ ಸೋಂಕನ್ನು ತಡೆಗಟ್ಟಲು ಇದೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೂಡ ಜಿಲ್ಲಾಡಳಿತದೊಂದಿಗೆ ಕೈಯನ್ನ ಜೋಡಿಸಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ವೆನ್ಲಾಕ್ ಆಸ್ಪತ್ರೆಗೆ ಉಚಿತವಾಗಿ 2 ವೆಂಟಿಲೇಟರ್, 2 ಬೆಡ್ಶೀಟ್, 2 ಆಮ್ಲಜನಕ ಸಾಂದ್ರಕಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರ ನೇತೃತ್ವದಲ್ಲಿ ಇಂದು ಹಸ್ತಾಂತರ ಮಾಡಲಾಯಿತು. ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿ ಜಿಲ್ಲೆಯ ಜನರಿಗೆ ಮಾತ್ರವಲ್ಲದೆ ಇಡೀ ರಾಜ್ಯದಾದ್ಯಂತ ಅನೇಕ ಸವಲತ್ತುಗಳನ್ನು ನೀಡುತ್ತಾ ಬಂದಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಜಿಲ್ಲಾಡಳಿತದ ವತಿಯಿಂದ ವಿಶೇಷ ಅಭಿನಂದನೆಗಳು. 15 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಮೂಲಭೂತ ಸವಲತ್ತುಗಳನ್ನು ಕಾವಂದರು ನೀಡಿದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯು ಸಾಲ ವಸೂಲಾತಿಯ ಕ್ರಮವನ್ನು 3 ತಿಂಗಳ ಕಾಲ ಮುಂದೂಡಬೇಕು ಎಂಬ ಮನವಿಯನ್ನ ಜಿಲ್ಲಾಡಳಿತದ ವತಿಯಿಂದ ಮಾಡಲಾಗಿತ್ತು. ಕಾವಂದರು ತಕ್ಷಣ ಜಿಲ್ಲಾಡಳಿತದ ಮಾತಿಗೆ ಸ್ಪಂದಿಸಿ ರಾಜ್ಯದ ಎಲ್ಲಾ ಕಡೆಗಳಲ್ಲಿ ಇರುವ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗಳಲ್ಲಿ ಸಾಲ ವಸೂಲಾತಿಯನ್ನು ಮುಂದೂಡುವ ಸೂಚನಾ ಪತ್ರಗಳನ್ನು ಹೊರಡಿಸಿದೆ. ಹೀಗಾಗಿ ಕಾವಂದರಿಗೆ ಜಿಲ್ಲಾಡಳಿತದ ವತಿಯಿಂದ ವಿಶೇಷ ಅಭಿನಂದನೆಗಳು ಎಂದು ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ವಸಂತ್ ಸಾಲ್ಯನ್, ಶ್ರೀ ಕ್ಷೇತ್ರದ ವತಿಯಿಂದ ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸುಮಾರು 2.5 ಕೋಟಿ ಮೌಲ್ಯದ ಆಕ್ಸಿಜನ್ ಕಿಟ್ ಇನ್ನಿತರ ಅಗತ್ಯ ಪರಿಕರಗಳನ್ನು ವಿತರಣೆ ಮಾಡಿದ್ದೇವೆ. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಸದಾ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಕಾರ್ಯವನ್ನ ನಿರಂತರ ಮಾಡುತ್ತಾ ಬಂದಿದೆ. ಕೊರೋನಾದಿಂದ ಜನ ಬೇಗನೆ ಮುಕ್ತಿಯನ್ನ ಪಡೆಯಲಿ ಎಂದು ಆಶಿಸಿದರು. ಪರಮಪೂಜ್ಯ ಕಾವಂತರಿಗೆ ಅಭಿನಂದನೆ ಹೇಳ್ತೇನೆ ಸರ್ಕಾರದ ಪರವಾಗಿ. ಯಾಕಂದರೆ ತುಂಬ ಜನ ಗ್ರಾಮೀಣಾಭಿವೃದ್ಧಿ ಅವರ ಸಂಸ್ಥೆಯ ಮೂಲಕ ಪಡೆದುಕೊಂಡಂಥ ಸಾಲ ನಮಗೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ನಾವು ಕೂಲಿನಲ್ಲಿ ಮಾಡೋದು ಕಷ್ಟ ಇದೆ ಅಂತ ಹೇಳಿದಾಗ ಜಿಲ್ಲಾಡಳಿತದ ಪರವಾಗಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ನಾವು ವಿನಂತಿ ಮಾಡಿಕೊಂಡೆವು. ನಿಮ್ಮ ಸಾಲ ವಸೂಲಾತಿಯ ಕ್ರಮವನ್ನು ಒಂದು 3 ತಿಂಗಳ ಕಾಲ ಮುಂದುವರಿಸಬೇಕು ಅಂತ ಹೇಳಿದೆವು. ಅವರು ತಕ್ಷಣ ಅದಕ್ಕೆ ಸ್ಪಂದಿಸಿ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಗ್ರಾಮೀಣಾಭಿವೃದ್ಧಿ ಅವರ ಸಂಸ್ಥೆಯ 3 ತಿಂಗಳ ಕಾಲ ಸಾಲವನ್ನು ಮುಂದೂಡುವಂಥ ಒಂದು ಸೂಚನಾ ಪತ್ರವನ್ನು ಕೊಟ್ಟು ನಮ್ಮ ಸರ್ಕಾರಕ್ಕೆ ಒಂದು ಸಹಾಯಗಳನ್ನು ಮಾಡಿದ್ದಾರೆ ಮತ್ತು ಸಾಲ ತಗೊಂಡವರಿಗೆ ಕೂಡ ಒಂದು ಸಹಾಯಗಳನ್ನು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪೂಜ್ಯ ಕಾವಂತರಿಗೆ ಸರ್ಕಾರದ ಪರವಾಗಿ ನಾನು ಅಭಿನಂದನೆ ಹೇಳ್ತೇನೆ. ರಾಜ್ಯದಲ್ಲಿರುವಂತಹ ಬಹಳಷ್ಟು ಬಡ ಜನರಿಗೆ ಸಹಾಯವನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಈ ವರ್ಷದಲ್ಲಿ ಕೊರೋನಾ 2ನೇ ಅಲೆಯಲ್ಲಿ ಪ್ರಥಮದಲ್ಲಿ ನಮಗೆ ಸಮಸ್ಯೆಗಳು ಎದುರಾದದ್ದು ಗ್ರಾಮೀಣ ಪ್ರದೇಶದಲ್ಲಿ. ಈ ಒಂದು ಕೊರೋನಾ ಅಲೆ ಬಂದಾಗ ಜನರು ಆಸ್ಪತ್ರೆಗೆ ಹೋಗಿ ಬರಲಿಕ್ಕೆ ಅವರಿಗೆ ಸರಿಯಾದ ವಾಹನದ ವ್ಯವಸ್ಥೆಗಳು ಇರಲಿಲ್ಲ. ಇದನ್ನು ಮನಗಂಡಂಥ ಪೂಜ್ಯರು ಪ್ರತಿ ತಾಲೂಕಿಗೆ, ರಾಜ್ಯದ ಇಡೀ ತಾಲೂಕುಗಳಲ್ಲಿ ಪ್ರತಿ ತಾಲೂಕಿಗೆ 2 ವಾಹನದ ವ್ಯವಸ್ಥೆಯನ್ನು, ರೋಗಿಗಳು ಉಚಿತವಾಗಿ ಆಸ್ಪತ್ರೆಗೆ ಹೋಗಿ ಬರುವಂತಹ ಒಂದು ವ್ಯವಸ್ಥೆಯನ್ನು ಉಚಿತವಾಗಿ ಕೊಟ್ಟರು. ತದನಂತರ ರಾಜ್ಯದಲ್ಲಿ ತಲೆದೋರಿದಂಥ ಆಕ್ಸಿಜನ್ ಸಮಸ್ಯೆಯಿಂದಾಗಿ ಬಹಳಷ್ಟು ರೋಗಿಗಳು, ಕೊರೋನಾ ಸೋಂಕಿತರು ಸಮಸ್ಯೆಯನ್ನು ಎದುರಿಸಿದಾಗ ಇಡೀ ರಾಜ್ಯಕ್ಕೆ 100 ಟನ್ ಆಮ್ಲಜನಕವನ್ನು ಪೂರೈಸುವಂಥ ಒಂದು ವ್ಯವಸ್ಥೆಯನ್ನು ಪೂಜ್ಯರು ಉಚಿತವಾಗಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಈ ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಿದರು.